ಹಾಸನ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಆಲೂರು ವಕೀಲರ ಸಂಘ, ಆಲೂರು ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಲೂರು ತಾಲೂಕು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರತಿಮಾ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದರು. ಆಲೂರು ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತಾಲೂಕು ಜೆಎಂಎಫ್ಸಿ ನ್ಯಾಯಾಧೀಶರಾದ ಪ್ರತಿಮಾ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿ, ಕಾನೂನಿನ ಅರಿವಿನ ಬಗ್ಗೆ ಸಮುದಾಯದವರಿಗೆ ಹಾಗೂ ಹಳ್ಳಿಯ ಭಾಗದ ಜನರಿಗೆ ಶೋಷಣೆಗೆ ಒಳಗಾಗುತ್ತಿರುವ ಮಹಿಳೆಯರಿಗೆ ಯಾವ ರೀತಿ ಕಾನೂನು ಅಡಿಯಲ್ಲಿ ದೌರ್ಜನ್ಯ ಮಾಡಿದ ವ್ಯಕ್ತಿಗಳಿಗೆ ಶಿಕ್ಷೆ ಇದೆ, ಎಷ್ಟು ವರ್ಷ ಶಿಕ್ಷೆ ಆಗಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದರು. ಮಾಜಿ ಆಯುಷ್ ವೈದ್ಯಾಧಿಕಾರಿಗಳಾದ ನೀಲಾ ಅವರು ಮಾತನಾಡಿ, ಸಮತೋಲನ ಆಹಾರದ ಬಗ್ಗೆ ಮಹಿಳೆಯರಿಗೆ, ಗೃಹಿಣಿಯರಿಗೆ ಮತ್ತು ಮಕ್ಕಳಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು, ಇದರಿಂದ ಯಾವ ರೀತಿ ಪೌಷ್ಟಿಕಾಂಶ ದೊರೆಯುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದರು. ನೆರವು ಬೇಕಾಗಿದೆ, ಅದನ್ನ ತಾಲೂಕು ಕಾನೂನು ಸೇವೆಗಳ ಸಮಿತಿಗೆ ಬರಬಹುದು. ನಾವು ಈ ಬಗ್ಗೆ ಹಳ್ಳಿಯಲ್ಲಿ ಅರಿವು ಮೂಡಿಸ್ತಾ ಇದ್ದೇವೆ. ಈ ನ್ಯಾಯಾಲಯಗಳಲ್ಲಿ ಎಷ್ಟೋ ಪ್ರಕರಣಗಳು ಬಾಕಿ ಉಳಿದಿವೆ. ಅದರಲ್ಲಿ ಏನಾಗಿದೆ ಅಂದ್ರೆ ಪಕ್ಷಗಾರರು ಕೋರ್ಟಿಗೆ ಬರ್ತಾ ಇಲ್ಲ. ಹಳ್ಳಿಯಲ್ಲಿ ಏನಾಗುತ್ತೆ, ಅವರಿಗೆ ಎಷ್ಟೋ ಸಲ ಇದೇ ಆರ್ಥಿಕ ಸಂಕಷ್ಟದಿಂದ ವಕೀಲರಿಗೆ ಫೀಸ್ ಕೊಡಕ್ಕಾಗದೆ ಅವ್ರನ್ನ ಭೇಟಿ ಆಗ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಏನಾದರೂ ಫೀಸ್ ಕಟ್ಟಬೇಕು ಅಂತ ಹೇಳಿ ಅದಕ್ಕೋಸ್ಕರ ಬರಕ್ಕಾಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ನೀವು ನ್ಯಾಯಾಲಯಕ್ಕೆ ಬಂದು ಉಚಿತ ಕಾನೂನು ನೆರವನ್ನ ಪಡ್ಕೋಬಹುದು. ಆ ಮೂಲಕ ನೀವು ಆ ಒಂದು ನಿಮ್ಮ ಏನು ಹಕ್ಕನ್ನ ಕಾನೂನು ನಡೆಯಲ್ಲಿ ನಿಮ್ಗೆ ಏನು ಹಕ್ಕು ಕೊಟ್ಟಿದ್ದಾರೆ ಅದರ ಸಂರಕ್ಷಣೆ ಮಾಡ್ಕೋಬಹುದು. ಹಾಗೆ ಈಗಾಗಲೇ ನ್ಯಾಯಾಲಯದಲ್ಲಿ ನಿಮ್ಮ ಕುಟುಂಬದವರು ಆಗಿರ್ಬೋದು ಅಥವಾ ಅಕ್ಕಪಕ್ಕದವರು ನ್ಯಾಯಾಲಯದಲ್ಲಿ ಕೇಸ್ ಇರುತ್ತೆ, ವರ್ಷಗಟ್ಟಲೆ ಬಂದಿರ್ತಾರೆ, ಅದು ಮುಕ್ತಾಯ ಆಗಿರೋದಿಲ್ಲ. ಅವರಿಗೆ ರಾಜಿ ಅಂದ್ರೆ ಅದು ನಮ್ಮ ಹಕ್ಕನ್ನ ಬಿಟ್ಕೊಡೋದಲ್ಲ, ಮಾತುಕತೆ ಮುಖಾಂತರ ಇಬ್ಬರಿಗೂ ಸಮಾಧಾನ ಆಗುವಂತ ಪರಿಹಾರವನ್ನ ಪಡ್ಕೊಳ್ಳುವಂಥದ್ದು. ಇದರಲ್ಲಿ ಒತ್ತಾಯ ಇರೋದಿಲ್ಲ, ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳುವಂಥದ್ದು. ಇದು ಮೊದಲಿಂದ ಹಳ್ಳಿಗಳಲ್ಲಿ ಪಂಚಾಯಿತಿ ಮಾಡಿ ಪರಿಹಾರ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಮಂಜೇಗೌಡರು, ಹಾಸನ ಜಿಲ್ಲಾ ಆಯುಷ್ ಅಧಿಕಾರಿ ವೀಣಲತಾ, ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ವೇದಾ ಸುರೇಶ್, ನಾರಾಯಣ್, ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಾದ ಮಲ್ಲೇಶ್, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಯೋಗೇಶ್ ಬಿಜಿ, ವಿ4 ನ್ಯೂಸ್, ಹಾಸನ.